ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ಇನ್ನಿತ ಮಲ್ಲ ಸುದ್ದಿಲು. ಭಾರಿ ಬರ್ಸಗು ದಕ್ಷಿಣ ಕನ್ನಡ ಜಿಲ್ಲೆಡು ಒಂಜಿ ಇಲ್ಲಿಡಿ ಬೊಕ್ಕ ಎನ್ಮ ಇಲ್ಲಲೆಗು ಒಂತೊಂತೆ ನಷ್ಟ. ಒಡಿಪು ಜಿಲ್ಲೆಡು ಭಾರಿ ಬರ್ಸ ಕಟಪಾಡಿ ವಿಶ್ವನಾಥ ದೇವಸ್ಥಾನದಲ್ಪ ಪಿರಾಕದ ಮರ ಮಗರ್ದು ಭಾರಿ ನಷ್ಟ. ಬ್ರಹ್ಮಾವರಡು ವಿಶಾಲ ಗಾಣಿಗೆ ರೇಣುಕೇರ್ನ ಬಗಿಟ್ಟು ಭಾರಿ ತನಿಖೆ. ಉಪ್ಪಿನಕೋಟೆ ಕುಂಬ್ರಗೋಡು ಫ್ಲಾಟ್ಗೂ ಪಟ್ಟೈ ವಲಯದ ಐಜಿಪಿ ದೇವಜ್ಯೋತಿ ರೇ ಭೇಟಿ. ಸಿಂಚನಾ ಯೂನಿವರ್ಸಲ್ ಪಬ್ಲಿಕೇಶನ್ಸ್ ನಿಲೆಟ್ಟು ಕುಡ್ಲಡು ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಟೆಕ್ಸ್ಟ್ ಬುಕ್ ಫೋರ್ತ್ ಸೆಮ್ ಬೊಕ್ಕ ಇಂಟರ್ನ್ಯಾಷನಲ್ ಟ್ರೇಡ್ ಟೆಕ್ಸ್ಟ್ ಬುಕ್ ಫೋರ್ತ್ ಸೆಮ್ ಬುಕ್ಲೆನ ಬಿಡುಗಡೆ. ಕುಡ್ಲದ ಕಾವರುಡು ಸಾಯಿ ಸಮೃದ್ಧಿ ಫ್ಯಾಮಿಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಉದಿಪನ ಉರ್ವದ ಚಿಲಿಂಬಿಡು ಮಂಗಳೂರು ಸೈಕಲ್ ಕಂಪನಿದ ಹೊಸ ರಡ್ಡನೇ ಶಾಖೆ ಸುರು. ವಾರ್ತೆದ ವಿವರ. ದಕ್ಷಿಣ ಕನ್ನಡ ಜಿಲ್ಲೆಡೋರ್ಮೆಡು ಕರಿನ ಒಂಜು ವಾರದಿಂಚ ಬರ್ಸ ಬರೊಂದಿತ್ತದು ಜಿಲ್ಲೆದ ಕುಮಾರಧಾರ, ನೇತ್ರಾವತಿ, ಫಾಲ್ಗುನಿ, ಪಯಸ್ವಿನಿ, ಗುರುಪುರ, ಗುಂಡ್ಯಾ ಸುದೆಕುಲು ದಿಂಜಿದು ಪರಿತೊಂದುಲ್ಲ. ಕರಿನ 24 ಗಂಟೆದಲೈ ಒಂಜಿ ಇಲ್ಲಿಡಿ ಬೊಕ ಎನ್ಮ ಇಲ್ಲಲೆಗ್ ಒಂತೊಂತೆ ನಷ್ಟ ಬೋರ್ದುಂಡು. ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಣೆ ಮಲ್ತದುಂಡು. ದಕ್ಷಿಣ ಕನ್ನಡ ಜಿಲ್ಲೆಡೋರ್ಮೆಡು ಕರಿನ ಒಂಜು ವಾರದಿಂಚ ಬುಡಂದೆ ಬರ್ಸ ಬರೊಂದಿತ್ತದು ಕುಮಾರಧಾರ, ನೇತ್ರಾವತಿ ಸುದೆ ದಿಂಜಿದು ಪರಿತೊಂದುಂಡು. ಕುಮಾರಧಾರ, ನೇತ್ರಾವತಿ, ಫಾಲ್ಗುನಿ, ಪಯಸ್ವಿನಿ, ಗುರುಪುರ, ಗುಂಡ್ಯಾ ಸುದೆಕ್ಲೆಡ್ ನೀರ್ದ ಮಟ್ಟ ಏರ್ದುಂಡು. ಜಿಲ್ಲೆಡು ಔಲೌಲು ಇಲ್ಲು ದೈಮರ ಕರೆಂಟ್ ಕಂಬುಲು ಮಗರ್ದುಂಡು. 24 ಗಂಟೆದುಲೈ ಒಂಜಿ ಇಲ್ಲು ಇಡೀ ಬಿಚ್ಚಿದು ಬೋರ್ದುಂಡು. ಎನ್ಮ ಇಲ್ಲಲೆಗ್ ನಷ್ಟ ಉಂಡಾತುಂಡು. ಕುಡ್ಲ ತಾಲೂಕು ತೆಂಕ ಉಳಿಪಾಡಿದ ಮಾಧವ ಪನ್ಪುನರ್ನ ಇಲ್ಲಗ್ ನಷ್ಟ ಆತುಂಡು. ಪಡಗ ಎಡಪದವು ಗ್ರಾಮದ ಉಕ್ಕಿ ಪನ್ಪುನೌಲು ಗ್ರಾಮ ಪಂಚಾಯತ್ ಮಾರ್ಗಗೂ ಮರ ಬೂರ್ದು ಗಾಡಿಲಿನ ಸಂಚಾರಗೂ ಸಮಸ್ಯೆ ಆದಿತ್ತುಂಡು. ಮೆಸ್ಕಾಂ ದಕ್ಕುಲು ಮರ ಕಡ್ಪಾದು ಸಂಚಾರಗೂ ಸರಿ ಮಲ್ತು ಕೊಡ್ತಿರ. ವಿಮಾನ ನಿಲ್ದಾಣಗು ಪೋಪುನ ಪದಂಗಡಿ ರಡ್ಡು ಸಾಲ್ ಮಾರ್ಗುಡು ಬುಧಾರ ಬಯ್ಯಗ್ ತಾರೆ ಬೂರ್ದು ಊರ್ದಕ್ಲಿನ ಸಾಯುಡು ಪೊಲೀಸರು ಅವೆನು ದೆಪ್ಪಾದಿರ. ಮರ ಒಯ್ಪುನಗ ಕೈತಲ್ದ ಮೀಂದ ಶೆಡ್ ಒಂಜಿ ಮಗರ್ದುಂಡು. ಅವಲಿತ್ತಿನ ಒರಿಯಗ್ ಪೆಟ್ಟಾತುಂಡು. ಜಪ್ಪು ಮುಗಿರ್ಡು ಪ್ರಾಯದಂಗ ದಿನ ಒರ್ತಿ ಪೊಂಜೋನ ಇಲ್ಲಗ್ ಮರ ಬೂರ್ದು ಆರು ಅಪಾಯುಡ್ದು ಬಚಾವಾತಿರ. ಅಗ್ನಿಶಾಮಕ ದಳತಕ್ಕುಲು ಮರ ದೆಪ್ಪಾದಿರ. ಜುಲೈ 17 ಮುಟ್ಟ ಭಾರಿ ವರ್ಷ ಉಂಡು. ಮೀನುಗಾರರು ಸುದ್ದೆ ಕಡಲಗ್ ಜಪ್ಪೆರೆ ಬಲ್ಲಿಂದ ಹವಾಮಾನ ಇಲಾಖೆ ಸೂಚನೆ ಕೊರ್ದು ರೆಡ್ ಅಲರ್ಟ್ ಘೋಷಣೆ ಮಲ್ತದುಂಡು. ಕರಿನ ಒಂಜು ವಾರದ ಬರ್ಸುಡ್ದು ಉಳ್ಳಾಲ ಕ್ಷೇತ್ರ ವಲಯದ ಸುತ್ತಮುತ್ತಲು ಎಲ್ಲೆಲ್ಲಿ ಅವಘಡಲು ಉಂಡಾತಡ. ಸೋಮೇಶ್ವರಡು ಕಡಲ ಅಬ್ಬರ ಜೋರಾತಡ. ಸೋಮೇಶ್ವರ ಬೀಚ್ ಮಾರ್ಗ ಬಟ್ಟಪಾಡಿ ಕೈತಲು ಕೆಟ್ಟದು ಸಂಚಾರ ಸಮಸ್ಯೆ ಉಂಡಾದಿತ್ತಡ. ಕರಿನ ಒಂಜು ವಾರದ ಬರ್ಸುಡ್ದವ್ರ ಉಳ್ಳಾಲ ಸೋಮೇಶ್ವರಡು ಕಡಲ್ದ ಅಬ್ಬರ ಜೋರಾತಡ. ಉಚ್ಚಿಲ ಬಟ್ಟಪಾಡಿಡು ಉಳಮಾರ್ಗ ಕಡಲ ಸೇರ್ತಂಡು. ಉಳ್ಳಾಲ ಬೊಕ್ಕ ಸುತ್ತಮುತ್ತಡು ಕಂಪೌಂಡ್ ಬಿಚ್ಚಿದಿನ ಸೇರ್ನಂಚ ಎಲ್ಲಿಲ್ಯ ಅವಘಡಲು ಉಂಡಾತಂಡು. ಸೋಮೇಶ್ವರ ಬೀಚ್ ಮಾರ್ಗ ಬಟ್ಟಪಾಡಿ ಕೈತಲು ಕೆಟ್ಟದು ಸಂಚಾರ ಸಮಸ್ಯೆ ಉಂಡಾತಂಡು. ಉಚ್ಚಿಲಡು ತಗ್ ಜಾಗಿಲಿಡು ನೀರು ಎರ್ಕದಂಡು. ಪುರಸಭಾ ಮುಖ್ಯಾಧಿಕಾರಿ ವಾಣಿಯಾಳ್ವ ಜಾಗಿಲೆಗ್ ಭೇಟಿ ಕೊಡ್ತೇರು. ಉಳ್ಳಾಲ ಕಡಲ ಬರಿತ ಇಲ್ಲಲ್ಲೆಗ್ ಕಡಲ್ದ ಸೆರೆ ಹಾಕೊಂದಿತ್ತದು ಒವ್ವೆ ಅಪಾಯ ಆತಜಿಂದ ತೆರೆದು ಬೈದಂಡು. ಪೆರ್ಮನೂರ್ದ ಗಂಡಿ ಪನ್ಪುನೌಲು ಶಾರದಾ ಪನ್ಪುನರ್ನ ಇಲ್ಲದ ಬರೆಗೋಡೆ ಮಕರ್ದಂಡು. ಅಂಬ್ಲಮೊಗೆರು ಮದನಿ ನಗರುಡು ಗಣೇಶ್ ಪನ್ಪುನರ್ನ ಇಲ್ಲಗ್ ಕೈತಲ್ದ ಇಲ್ಲಲ್ದ ಬರೆಗೋಡೆ ಬೂರ್ದು ನಷ್ಟ ಆತಂಡು. ಮುಡಿಪು ಕಾಯರ್ಗೋಳಿ ಕೈತಲ್ ಗುಡ್ಡೆ ಜರಿದು ಮುಖ್ಯ ಮಾರ್ಗಗೂ ಬೂರ್ದು ಅವೆನು ದೆಪ್ಪಾದಿರ. ಕೈರಂಗಳ ಗ್ರಾಮ ಪಂಚಾಯತ್ದ ನಡುಪದವು ಕೈತಲು ತೋಡುಗು ಕಟದಿನ ಕಲ್ಲು ಬಿಚ್ಚಿದಂಡು. ಇಂಚ ಔಲೌಲು ಇಲ್ಲಿಲ್ಯ ನಷ್ಟ ಆತಿನ ಬಗಿಟ್ಟು ವರದಿ ಆತಂಡು. ಒಡಿಪು ಜಿಲ್ಲೆಯ ಮುಂಗಾರು ಬರ್ಸ ಜೋರಾದ ತನ್ನ ಕಾರ್ಬಾರ್ ತೋಜಾದಂಡ. ಕಟಪಾಡಿ ಶ್ರೀ ವಿಶ್ವನಾಥ ದೇವಸ್ಥಾನದ ಎದುರು ರಾತ್ರಿದ ಭಾರಿ ಬರ್ಸಗೂ ಪಿರಾಕದ ಮರ ಒಂಜಿ ಮಗರ್ದಂಡ. ಮರ ಬೂರ್ದು ಲೈಟ್ ಕಂಬ ಟ್ರಾನ್ಸ್ಫಾರ್ಮರ್ ಸುತ್ತಮುತ್ತದ ಇಲ್ಲಲೆಗೂ ನಷ್ಟ ಉಂಡಾತಂಡ.
ಒಡಿಪು ಜಿಲ್ಲೆಡು ಮುಂಗಾರು ಬರ್ಸ ಜೋರಾದಿತ್ತದು ಬುಡಂದೆ ಬರೊಂದುಂಡು. ಜಿಲ್ಲೆಡೋರ್ಮೆಡು ಬಾನುಡು ಮುಗಲು ಕಬಿದಿತ್ತದು ಜೋರು ಬರ್ಸ ಬರ್ಪುನ ಸಾಧ್ಯತೆ ಉಂಡೊಂದು ಹವಾಮಾನ ಇಲಾಖೆ ತೆರಿಪಾದನು. ಕಟಪಾಡಿ ಶ್ರೀ ವಿಶ್ವನಾಥ ದೇವಸ್ಥಾನದ ಎದುರು ಬುಧವಾರ ರಾತ್ರಿ ಭಾರಿ ಬರ್ಸಗೂ ಪಿರಾಕದ ಮರ ಒಂಜಿ ಮಗರ್ದು ಲೈಟ್ ಕಂಬ ಟ್ರಾನ್ಸ್ಫಾರ್ಮರ್ಗೂ ನಷ್ಟ ಆತನು. ಕೈತಲ್ದ ಇಲ್ಲಲ್ಲೆಗ್ಲ ನಷ್ಟ ಆತನಂದು ತಿಳಿದು ಬೈದನು. ಕಾಡಿಲಾಖೆ ಅಧಿಕಾರಿಗಳು, ಗ್ರಾಮ ಪಂಚಾಯತ್ ಸದಸ್ಯರು, ಕಂದಾಯ ಇಲಾಖೆದ ಅಧಿಕಾರಿಗಳು ಜಾಗೆಗೆ ಭೇಟಿ ಕೊಡ್ತಾರ. ಕರೆಂಟ್ ಕಂಬಲೇನು ಅಲ್ಪಡ್ದು ದೇಯ್ದಂಡ. ಭಾರಿ ಬರ್ಸುಡ್ದವ್ರ ಮರದೆಪ್ಪಾಯ್ರ ಕಷ್ಟ ಆತಂಡ. ವಿಶ್ವನಾಥ ದೇವಸ್ಥಾನ ಪರಿಸರದ ಇಲ್ಲಲ್ಲೆಗೂ ಕರೆಂಟ್ಗೂ ಸಮಸ್ಯೆ ಆತಂಡ. ರಡ್ ಇಲ್ಲಲ್ಲೆನ ನಡು ಜಾಗೆಗೂ ಮರ ಬೂರ್ ನೀಡ್ದವ್ರ ಓವೇ ಜೀವ ಅಪಾಯ ಆತಜಿಂದು ತೆರೆದು ಬೈದನ. ಉರ್ವ ಪೊಲೀಸ್ ಸ್ಟೇಷನ್ ಪಾಳ್ದಿನ ಕೇಸ್ ಒಂಜೆತ್ತ ಬಗೆಟ್ ಪಾತ್ರಕತೆ ನಡಪಾಯರ ಪೋತಿನ ಕೆಲವಿರು ಸ್ಟೇಷನ್ದ ಪೊಂಜೋ ಪೊಲೀಸ್ ಪೂಜಾ ಹಿರೇಮಠ ಬೊಕ್ಕ ಪೊಲೀಸ್ ನಾರಾಯಣ ಪನ್ಪುನರೆಗೂ ಪೆಟ್ಟು ಪಾಡ್ದಿನ ಸಂಗತಿ ನಡೆತದ. ಪೆಟ್ಟು ಪಾಡ್ದಿನ ಇರುವೇರ ಆರೋಪಿಲೇನು ಉರ್ವ ಪೊಲೀಸರು ಬಂಧನ ಮಲ್ತದೇರ. ಉರ್ವ ಪೊಲೀಸ್ ಸ್ಟೇಷನ್ ಪಾಡ್ದಿನ ಕೇಸ್ ಒಂಜೆಕ್ ಸಂಬಂಧಪಟ್ಟದು ಪಾತ್ರಕತೆ ನಡಪಾಯರ ಬೈದಿನ ಕೆಲವೆರು ಪೊಂಜೋ ಪೊಲೀಸ್ ಸೇರ್ದು ಇರುವೆರೆಗೂ ಪೆಟ್ಟು ಪಾಡ್ದಿನ ಸಂಗತಿ ನಡೆತದ. ಪೂಜಾ ಹಿರೇಮಠ ಬೊಕ್ಕ ಹೆಡ್ ಕಾನ್ಸ್ಟೇಬಲ್ ನಾರಾಯಣ ಮೊಕ್ಲಿಗೆ ಪೆಟ್ಟಾತನ. ಕುಡ್ಲದ ಅಪಾರ್ಟ್ಮೆಂಟ್ ಒಂಜೆಟ್ಟು ಇಂಚಿಪ್ಪ ನಿರ್ವಹಣಾ ಖರ್ಚಿ ಕೊಡ್ತು ಚಿರಂದು ಅಲ್ತಕ್ಲಿಗೂ ನೀರ್ದ ಸಂಪರ್ಕ ದೇದಿನೇನು ವಿಚಾರಿಪೆರೆ ಪೋಯಿನ ಪೊಣ್ಣಗ ಉಪದ್ರ ಕೊರ್ನ ಕೇಸ್ ಪಾಡ್ತಿತ್ತೆರ. ಐದು ಬೊಕ್ಕ ಅಪಾರ್ಟ್ಮೆಂಟ್ಗೆ ನೀರು ಒದಗಾದು ರಾಜಿ ಪಂಚಾಯತಿಗೆ ಆದಿತ್ತಂಡ. ಕೇಸು ವಾಪಸ್ ತೆಪ್ಪೆರೆ ಜಾನ್ ಸಿಕ್ವೇರ, ನೋವೆಲ್ ಸಿಕ್ವೇರ ಬೊಕ್ಕ ಅರೆನ ಮಗಳು ಡಿಸಿಪಿನ ಭೇಟಿ ಆದಿತ್ತೆರ. ಕೇಸನ್ನು ಸ್ಟೇಷನ್ ಇತ್ಯರ್ಥ ಮಲ್ಪೆರೆ ತಿರುಪಾದಿತ್ತೆರ. ಅಂಚ ಉರ್ವ ಸ್ಟೇಷನ್ಗೂ ಮೂವೇರು ಪೋದಿತ್ತೆರ. ಪೊಲೀಸರಿನ ಒಟ್ಟುಗು ಪಾತ್ರನಗ ವಿಡಿಯೋ ರೆಕಾರ್ಡ್ ಮಲ್ಪೆರೆ ಪ್ರಯತ್ನ ಮಲ್ತದೆರ. ಅವೇನು ಪ್ರಶ್ನೆ ಮಲ್ತಿನೇಕ್ ಪೊಲೀಸರಿಡ ಓದಂಟು ಮಲ್ತದು ಪೆಟ್ಟು ಪಾಡ್ದೆರ. ಪೆಟ್ಟಾಯಿನ ಇರುವೆರೆಲ್ಲ ಕುಡ್ಲದ ವೆನ್ಲಾಕ್ ಆಸ್ಪತ್ರೆಗೆ ಸೇರ್ಸಾದನ. ಪೆಟ್ಟುಪಾಡ್ನ ಇರುವೆರೇನು ಉರ್ವ ಪೊಲೀಸರು ಸ್ವಾಧೀನಗುದೆ ತಂದೆರ. ಬೆಂಗಳೂರು ನಗರ ಉರ್ವ ಪೊಲೀಸ್ ಠಾಣೆಯಲ್ಲಿ ಈ ಹಿಂದೆ ಮೇ ತಿಂಗಳ ಕೊನೆಯಲ್ಲಿ 2 ಕೇಸಸ್ ದಾಖಲಾಗಿರುತ್ತೆ. ಅದರಲ್ಲಿ ಒಂದು ಅಪಾರ್ಟ್ಮೆಂಟಲ್ಲಿ ವಾಸ ಮಾಡುವಂಥವರು ಮೇಂಟೆನೆನ್ಸ್ ಚಾರ್ಜಸ್ ಕೊಡೋದ್ರ ಬಗ್ಗೆ ಮತ್ತು ವಾಟರ್ ಕನೆಕ್ಷನ್ ಕೊಡೋದ್ರ ಬಗ್ಗೆ ಗಲಾಟೆ ಮಾಡ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ 2 ಕೇಸಸ್ಸು ದಾಖಲಾಗಿತ್ತು. ಒಂದು 17 ವರ್ಷದ ಹೆಣ್ಮಗುಗೆ ಕಿರಿಕಿರಿ ಮಾಡಿದ್ದಾರೆ, ಹೊಡೆದಿದ್ದಾರೆ ಅಂತ ಒಂದು ಪೋಕ್ಸೋ ಪ್ರಕರಣ ದಾಖಲಾಗಿತ್ತು. ಅದೇ ರೀತಿ ಇನ್ನೊಂದು ಅಟ್ರಾಸಿಟಿ ಕೇಸ್ ಕೂಡ ದಾಖಲಾಗಿತ್ತು. ಈ 2 ಕೇಸ್ ಹಿನ್ನೆಲೆಯಲ್ಲಿ ಅವರು ಅಸೋಸಿಯೇಷನ್ ಅವರು ಮಾತಾಡಿಕೊಂಡು ವಾಟ್ರು ಸಪ್ಲೈನ ರೆಸ್ಯೂಮ್ ಮಾಡಿದ್ದಾರೆ. ಅಂದರೆ ಕನೆಕ್ಟಿವಿಟಿ ಜಾಸ್ತಿ ಮತ್ತು ವಾಪಸ್ ಕರೆಕ್ಟ್ ಮಾಡಿದ್ದಾರೆ. ಅದಾದ ನಂತರ ಅವರೆಲ್ಲ ಕೂತ್ಕೊಂಡು ನಾವು ಒಂದೇ ಅಪಾರ್ಟ್ಮೆಂಟಲ್ಲಿರೋರು ವಾಸ ಮಾಡೋರು, ಅಲ್ಲೇನು ಇನ್ಸಿಡೆಂಟ್ ಅಂತ ಏನಾಗಿಲ್ಲ, ಸುಮ್ಮನೆ ಕೇಸ್ ಕೊಟ್ಟಿದ್ವಿ, ಆ ಕೇಸ್ ವಿಡ್ರಾ ಮಾಡ್ತೀವಿ ಅಂತಂದು ನಮ್ಮ DCP ಅವ್ರ ಹತ್ರ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಪರಿಶೀಲನೆ ಮಾಡಿ ಸಂಬಂಧಪಟ್ಟ ತನಿಖಾಧಿಕಾರಿಗೆ ನಿಮ್ಮದೇನು ಸ್ಟೇಟ್ಮೆಂಟ್ ಇದೆ ಕೊಡಿ ಅಂತ ಹೇಳಿ ಕಳಿಸಿದ್ದಾರೆ. ಈ ಮಧ್ಯ ಠಾಣೆಗೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ನಮ್ಮ ಪೂಜಾ ಹಿರೇಮಠ ಅಂತ ನಮ್ಮ ಸಿಬ್ಬಂದಿ ಒಬ್ಬರು ಸೆಂಟ್ರಿ ಕರ್ತವ್ಯ ನಿರ್ವಹಿಸುವಂಥ ಸಂದರ್ಭದಲ್ಲಿ ಅಲ್ಲಿ ಬಂದಂಥ ನಿಯೋಲ್ ಸಿಕ್ವೇರ, ಜಾನ್ ಸಿಕ್ವೇರ ಮತ್ತು ನಾವೆಲ್ ಸಿಕ್ವೇರ ಮತ್ತು ಜಾನ್ ಸಿಕ್ವೇರ ಮತ್ತು ಅವರ ಮಗಳು 3 ಜನ ಬಂದಂಥವರು ಸೆಂಟ್ರಿ ಜೊತೆ ಸ್ವಲ್ಪ ಅನುಚಿತವಾಗಿ ನಡ್ಕೊಂಡಿದ್ದಾರೆ. ನಂತರ ಠಾಣೆ ಒಳಗಡೆ ಮತ್ತು ಚೇಂಬರಲ್ಲಿ ಇನ್ಸ್ಪೆಕ್ಟ್ರು ಮಾತಾಡೋದು, ಕಾನ್ವರ್ಸೇಷನ್ ಅದನ್ನೆಲ್ಲ ರೆಕಾರ್ಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ಯಾಕೆ ಈ ಥರ ಬಿಹೇವ್ ಮಾಡ್ತಿದ್ದೀರಾ ಅಂತ ಕೇಳಿದಾಗ ಆ ಸೆಂಟ್ರಿ ಜೊತೆ ಮಿಸ್ಬಿಹೇವ್ ಮಾಡಿ ಎಳೆದಾಡಿ ಇನ್ನೊಬ್ಬ ಸಿಬ್ಬಂದಿ ಅವ್ರನ್ನ ಬಿಡಿಸ್ಲಿಕ್ಕೆ ಹೋದಂಥ ಸಿಬ್ಬಂದಿ ಮೇಲೆ ಕೂಡ ಅನುಚಿತವಾಗಿ ನಡ್ಕೊಂಡಿದ್ದಾರೆ. ನಮ್ಮ ಸಿಬ್ಬಂದಿ, ಮಹಿಳಾ ಸಿಬ್ಬಂದಿ ಒಬ್ಬರಿಗೆ ಸ್ವಲ್ಪ ಕಾಲಿಗೆ ಪೆಟ್ಟಾಗಿದೆ. ಇನ್ನೊಬ್ಬ ಬಿಡಿಸ್ಲಿಕ್ಕೆ ಹೋಗಿದ್ದಂಥ ಸಿಬ್ಬಂದಿಗೆ ಕೂಡ ಸ್ವಲ್ಪ ಬಟ್ಟೆ ಎಲ್ಲ ಹರಿದಾಕುವಂಥ ಒಂದು ಕಂಡಕ್ಟ್ ತೋರಿಸಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ಒಂದು ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ ಮತ್ತು ಈ ಪ್ರಕರಣದ 2 ಆರೋಪಿಗಳನ್ನು ನಾವು ವಶಕ್ಕೆ ತಗೊಂಡು ವಿಚಾರಣೆಗೆ ಒಳಪಡಿಸಿದ್ದೀವಿ. ವಿಡಿಯೋ ಎವಿಡೆನ್ಸ್ ಕೂಡ ಇದೆ ನಮ್ಮ ಸಿಬ್ಬಂದಿ ಜೊತೆ ಮಿಸ್ಬಿಹೇವ್ ಮಾಡುವಂಥದ್ದು. ಠಾಣೆಗೆ ಬಂದಂಥ ಸಂದರ್ಭದಲ್ಲಿ ತಮ್ಮದೇನೇ ಸಮಸ್ಯೆಗಳಿದ್ರು ಸಾರ್ವಜನಿಕರು ಸ್ವಲ್ಪ ರೆಪ್ರೆಸೆಂಟ್ ಮಾಡಬೇಕು. ಸೆಂಟ್ರಿ ಇರ್ತಾರೆ, SHO ಇರ್ತಾರೆ, ಮತ್ತು ಇನ್ಸ್ಪೆಕ್ಟರ್ ಇರ್ತಾರೆ, ಅಧಿಕಾರಿಗಳಿರ್ತಾರೆ.
ಅವರಿಂದ ಸೂಕ್ತವಾದ ಸ್ಪಂದನೆ ಸಿಗಲಿಲ್ಲ ಅನ್ನೋಂಥ ಸಂದರ್ಭದಲ್ಲಿ ಮೇಲಧಿಕಾರಿಗಳು ನಾವಿರ್ತೀವಿ. ಅದು ಬಿಟ್ಟು ಅನುಚಿತವಾಗಿ ನಡೆಯೋದು ನಡ್ಕೊಂಡಿದ್ದಾರೆ, ಮಾಡಬಾರ್ದು ಅಂತ ನಾನು. ಮಂಗಳೂರು ಸೈಕಲ್ ಕಂಪನಿದ ಹೊಸ ರಡ್ಡನೆ ಶಾಖೆ ಕುಡ್ಲದ ಚಿಲಿಮಿಡು ಗುರುವಾರ ಉದಿಪನಾಂಡ್. ಮೇಯರ್ ಪ್ರೇಮಾನಂದ ಶೆಟ್ಟಿ ರಡ್ಡನೆ ಹೊಸ ಶಾಖೆಯನ್ನು ಉದಿಪನ ಮಲ್ತೆರ. ಕೆನರಾ ಬ್ಯಾಂಕ್ದ ಜನರಲ್ ಮ್ಯಾನೇಜರ್ ಯೋಗೀಶ ಆಚಾರ್ಯರು ತುಡರ್ ಬೊಲ್ಪ ಪೊತ್ತಾಯಿರೋ. ಮಂಗಳೂರು ಸೈಕಲ್ ಕಂಪನಿ ವತಿರ್ದು ಹೊಸ ರಡ್ಡನೆ ಶಾಖೆ ಕುಡ್ಲದ ಚಿಲಿಮಿಡು ಗುರುವಾರ ಶುರುವಾಂಡ್. ಕುಡ್ಲದ ಮೇಯರ್ ಪ್ರೇಮಾನಂದ ಶೆಟ್ಟಿ ನಾಡೆ ಕತ್ತಿರ್ದು ಶಾಖೆಯನ್ನು ಉದಿಪನ ಮಲ್ತೆರ. ಕೆನರಾ ಬ್ಯಾಂಕ್ದ ಜನರಲ್ ಮ್ಯಾನೇಜರ್ ಬಿ ಯೋಗೀಶ ಆಚಾರ್ಯ ತುಡರ್ ಪೊತ್ತಾದ ಹೊಸ ಶಾಖೆಗೆ ಎಡ್ಡೆಪ್ಪು ಬೈಕೇರ. ಸಂಸ್ಥೆದ ಯಜಮಾನರು ರಾಮಕೃಷ್ಣ ನಾಯಕ್, ಶ್ರೇಯಸ್ ನಾಯಕ್, ಕೆನರಾ ಬ್ಯಾಂಕ್ ಡಿಜಿಎಂ ಸುಚಿತ್ರ, ಕಾರ್ಪೊರೇಟರ್ ಗಣೇಶ್ ಕುಲಾಲ್ ಇತದು ಸುರುತ ಇರುವೇರು ಗಿರಾಕಿಲೆಗ್ ಸೈಕಲ್ದ ಬೀಗ ಕೈಕೊರಿಯರ. ಶುಭ ದಿನ. ಗುರುವಾರ ಆಷಾಢ ಶುದ್ಧ ಪಂಚಮಿ, ಅದರ ಷಷ್ಠಿ ಕೂಡ ಬಂಟ್ವಾಳ ವೆಂಕಟರಮಣ ಸ್ವಾಮಿ ದೇವರ ಮೂಲ ಪ್ರತಿಷ್ಠಾ ವರ್ಧಂತಿಯ ದಿನ ಕೂಡ. ಈ ಶುಭ ಸಂದರ್ಭದಲ್ಲಿ ಆರಂಭಿಸಿರುವ ಈ ಮಂಗಳೂರು ಸೈಕಲ್ ಕಂಪನಿಯ 2ನೇ ಶಾಖೆ ಎಲ್ಲ ಕಡೆಯಿಂದ ಪ್ರಗತಿ ಹೊಂದಲಿ. ಇದಕ್ಕೆ ಬೇಕಾದ ಸಂಪೂರ್ಣ ಸಹಕಾರ ನಮ್ಮ ಕೆನರಾ ಬ್ಯಾಂಕ್ ಸದೈವ ಕೊಡುತ್ತದೆ. ಯಾಕಂದರೆ ಕೆನರಾ ಬ್ಯಾಂಕ್ ಟೇಕ್ಸ್ ಪ್ರೈಡ್ ದಟ್ ಎಸ್ ವಿ ಆರ್ ಪಾರ್ಟ್ನರ್ ಇನ್ ದೇರ್ ಪ್ರೋಗ್ರೆಸ್ ಟುಗೆದರ್ ವಿ ಹ್ಯಾವ್ ವಾನ್. ತಮ್ಮ ಆರೋಗ್ಯವನ್ನು ಕಾಪಾಡುವ ದಿಸೆಯಲ್ಲಿ ಇರ್ಬೋದು ಅಥವಾ ಪರಿಸರ ಸ್ನೇಹಿಯಾಗಿ ಸೈಕಲನ್ನು ಬಳಕೆ ಮಾಡುವಂಥದ್ದು. ಈಗಾಗಲೇ ಯೋಗೀಶ್ ಆಚಾರ್ಯ ಅವರು ಹೇಳಿದರು, ನಾವೆಲ್ಲರೂ ಕೂಡ ಪಬ್ಲಿಕ್ ಟ್ರಾನ್ಸ್ಪೋರ್ಟಿಗೆ ಹೋಗೋದಕ್ಕಿಂತ ಹೆಚ್ಚು ವೈಯಕ್ತಿಕವಾದಂತಹ ಏನು ವಾಹನಗಳಲ್ಲಿ, ಯಾಕೆಂದರೆ ಆ ವಾಹನಗಳು ಹೇಳಿದರೆ ತಕ್ಷಣ ಪೆಟ್ರೋಲ್ ಅಥವಾ ಡೀಸೆಲ್ ವಾಹನಗಳು ಬರ್ತವೆ. ಅದೆಲ್ಲವನ್ನು ಕೂಡ ತಪ್ಪಿಸಿ ಮತ್ತೆ ಸೈಕಲಿಗೆ ಬರುವ ಮುಖೇನ ಒಂದು ಪರಿಸರ ಸ್ನೇಹಿಯಾಗಿ ನಮ್ಮ ಬದುಕನ್ನು ರೂಪಿಸುವ ದಿಸೆಯಲ್ಲಿ ಇವತ್ತು ಸೈಕಲಿಗೆ ಬೇಡಿಕೆ ಇರುವಂಥದ್ದು ನಮಗೆಲ್ಲರಿಗೂ ತಿಳಿದ ವಿಚಾರ. ಅದರಲ್ಲೂ ಕೂಡ ಬೆಂಗಳೂರನ್ನು ಹೊರತುಪಟ್ಟರೆ ಮಂಗಳೂರು ಒಂದು ಬೆಳೆಯುತ್ತಿರುವಂಥ ನಗರ. ಶ್ರೇಯಸ್ ನಾಯಕ್ ಸಂಸದ ಬಗೆಟ್ ವಿವರ ಕೊರ್ದು ಇವು ಸಖರಾಮ್ ನಾಯಕ್ ಬೊಕ್ಕ ಕೃಷ್ಣ ಪ್ರಭು ಸೇರ್ದು 1942 ಸೈಕಲ್ ಕಂಪನಿ ತಾಪನೆ ಮಲ್ತದು ಬಾಡಿಗೆ ಬೊಕ್ಕ ಸರ್ವಿಸ್ ಕೊರೊಂದಿತ್ತೆರ. ಇತ್ತೆ ಸಂಸ್ಥೆಗೂ 75 ವರ್ಷ ಸಂದನ ಎಂಕ್ಲೆನ ಸುರೂತ ಶಾಖೆ ಬಂದರ್ ಪರಿಸರ ಉಂಡು ಅಂತ ಅರ್ಪಂಡೆರ. ಈ ಶೋರೂಮ್ ಅಲ್ಲಿ ನಾವು ಎಕ್ಸ್ಕ್ಲೂಸಿವ್ ಆಗಿ ವಿ ಹ್ಯಾವ್ ಲಾಂಚ್ ದ ಇ ಬೈಕ್ ಮೆರಾಕಿ ಅಂತೇಳಿ ಅವರದೊಂದು ಇ ಬೈಕ್ ಬಂದಿದೆ. ಸೊ ವಿ ಹ್ಯಾವ್ ಲಾಂಚ್ ದ ಇ ಬೈಕ್. ಮತ್ತು ಮಕ್ಕಳಿಗೆ ಹಿರಿಯರಿಗೆ ಎಲ್ಲರಿಗೂ ನಾವು ವಿ ಹ್ಯಾವ್ ಮೇಡ್ ಅನ್ ಎಕ್ಸ್ಕ್ಲೂಸಿವ್ ಟ್ರಯಲ್ ಟ್ರ್ಯಾಕ್. ನೀವು ಸೈಕಲನ್ನು ಇಲ್ಲಿ ರೈಡ್ ಮಾಡಿ ನೋಡ್ಬೋದು. ಇವನ್ ಇ ಬೈಕ್ ಆಗಲಿ, ಮಕ್ಕಳದು ಟ್ರೈಸಿಕಲ್ಸ್ ಆಗಲಿ, ಎಲ್ಲ ಎವ್ರಿಥಿಂಗ್ ವಿ ಹ್ಯಾವ್. ಇವನ್ ಬ್ಯಾಟ್ರಿ ಆಪರೇಟೆಡ್ ಟಾಯ್ಸ್, ಕಾರ್ಸ್ ಎಲ್ಲವೂ ಇದೆ. ಮತ್ತು ನಿಮಗೆ ಪ್ಲೇ ಸ್ಕೂಲ್ ಐಟಮ್ಸ್, ಪ್ಲೇ ಏರಿಯಾ ಮಾಡಲಿಕ್ಕೆ ನಿಮ್ಮದೆಲ್ಲ ಸ್ಲೈಡ್ಸ್. ಸೊ ಎವ್ರಿಥಿಂಗ್ ಈಸ್ ಅವೈಲೇಬಲ್ ಅಂಡರ್ ಒನ್ ರೂಫ್. ಸೊ ಹೀಗೆ ನಮ್ಮದು ನೀವು ಇಲ್ಲಿ ಮತ್ತು ನಮ್ಮದು ಇಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ವಿ ಆರ್ ಆಲ್ಸೋ ಗಿವಿಂಗ್ ನಮ್ಮದು ಸೇಲ್ಸ್ ಮತ್ತು ಸರ್ವಿಸ್ ಎರಡೂ ಕೂಡ ಇಲ್ಲಿ ಲಭ್ಯ ಇದೆ ನಿಮಗೆ. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಬೊಕ್ಕ ದೇವರಿಗೆ ಕುಚ್ಚನೆ ಮಲ್ತದು ನಿರ್ತಿನ ಆಲ್ಬರ್ಟ್ ಫೆರ್ನಾಂಡಿಸ್ ಪನ್ಪುನಾಯೆ ಕಟೀಲಪ್ಪೆಡ ಮಾಫು ನಟ್ಟೊಂದೆ. ಮುಂಬೈಡು ಕೆಲಸ ಮಲ್ತೊಂದು ಪುನಃ ಫೆರ್ನಾಂಡಿಸ್ ಎನ್ನಡದು ತಪ್ಪಾತಂಡು ಎಂಕ್ ಮಾಫು ಕೊರುಡು ನನ್ನ ಮಿತ್ತಗಿಂಚ ಮಲ್ಪಾಯ ಎಂದು ನಟ್ಟೊಂದು ದೇವಸ್ಥಾನದ ಬಾಕಿಲ್ ತಲ್ಪ ಅಡ್ಡಬೂರ್ನ ಸಂಗತಿ ನಡತದಂಡ.
ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಬೊಕ್ಕ ದೇವೆರ್ನ ಬಗೆಟ್ ಕೆಲವು ದಿನೊಡ್ದುಂಬು ಬೊಡ್ಚಂದಿನ ಶಬ್ದಲಿಡ್ ಅಪಮಾನ ಮಲ್ತದ ಪಾತಿರ್ದಿನ ವ್ಯಕ್ತಿ ಒರಿ ಕಟೀಲು ಕ್ಷೇತ್ರಗು ಬತ್ತದು ಮಾಫು ನಟ್ಟುನ್ನ ಸಂಗತಿ ನಡೆತದಂಡ ಆಲ್ಬರ್ಟ್ ಫೆರ್ನಾಂಡಿಸ್ ಪಂಪುನಾಯೆ ಕಟೀಲ್ ದಪ್ಪೆಗು ಒಟ್ರಾಸಿ ನೆರ್ದು ಅಪಮಾನ ಮಲ್ತದ ಪಾತಿರ್ದಿತ್ತೆ ಬಜ್ಪೆ ಮೂಲದ ಫೆರ್ನಾಂಡಿಸ್ ಇತ್ತೆ ಬೊಂಬಾಯಿಡ್ ಕೆಲಸ ಮಲ್ತೊಂದುಲ್ಲೆ ಆಯನ ಪಾತ್ರರೊಡ್ದು ಹಿಂದುಲೆನ ಧಾರ್ಮಿಕ ಮನಸ್ಲೆಗ್ ಪೆಟ್ಟಾದಿತ್ತದು ಈ ಬಗೆಟ್ ಬಜ್ಪೆ ಪೊಲೀಸ್ ಸ್ಟೇಷನ್ ದೂರು ಕೊಡ್ದಿತ್ತಂಡ ಇತ್ತೆ ಆಲ್ಬರ್ಟ್ ಫೆರ್ನಾಂಡಿಸ್ಗ್ ತಪ್ಪು ಮಲ್ತಿನ ಗೊತ್ತಾತಡ ಅಂಚದು ಕಟೀಲು ದೇವಸ್ಥಾನಗು ಬತ್ತದು ತನ್ನ ತಪ್ಪಾಂಡು ನನ್ನ ಮಿತ್ತಗ್ ಇಂಚ ಮಲ್ಪುಜಿ ಅಮ್ಮ ಎಂಕ್ ಮಾಫ್ ಮಲ್ಪುಡುಂದು ಕ್ಷೇತ್ರಗು ಪೊಗ್ಗುನ ಬಾಕಿಲ್ದಲ್ಪ ಅಡ್ಡಬೂರ್ದು ನಟ್ಟೊಂದೆ ಕಟೀಲು ಶ್ರೀ ಲಕ್ಷ್ಮೀನಾರಾಯಣ ಆಶ್ರಣ್ಯರ್ನ ಎದುರುಡು ಹಿಂದೂ ಸಂಘಟನೆಲನ ಕಾರ್ಯಕರ್ತರು ಇತ್ತದು ಈ ಮಾಫು ನಟ್ಟೊನ್ನ ವಿಚಿತ್ರ ಸಂಗತಿ ನಡೆತಂಡ ಓ ಕಟೀಲ್ದ ಅಮ್ಮ ಯಾ ನೀರಿನ ಮನಸ್ಸು ಕೆಲವು ದಿನ ದುಂಬು ಯಾ ನೀರಿನ ಮನಸ್ಸಿಗೆ ಏನು ಬೇಜಾರು ಮಾಡ್ತಿದ್ದೆ ಇರಟಾತ್ರಿ ಮಸ್ತು ಪಗಾರ ಆಗ್ತದೆ ಅಲ್ಲಿ ಏನು ಪರ್ತಿನ ಕೊಡ್ತಿದ್ದೆ ಇಂಚಿನ ಪಾತ್ರೆ ತಗೊಂಡು ಗೊತ್ತಿದ್ದೀನಿ ಎನ್ನ ನೆಟ್ಟಿಗೆ ನಾನು ಪಾತ್ರೆ ಇರ್ತೇನೆ ಎನ್ನ ಪಾತ್ರೆಗಿಂತ ನಿನ್ನ ಕ್ಷಮೆ ಕೊಡಲಿ ಎನ್ನ ಜೀವಮಾನ ಎದುರಿಗೆ ನಿಂಚೆ ಪಾತ್ರೆ ಏನಾದ್ರು ಈ ಪಾತ್ರೆ ಹೊರತು ಹಿಂದೂ ಸಮಾಜಕ್ಕೂ ಹಿಂದೂ ಬಾಂಧವರಿಗೂ ಏನಾದ್ರು ಹತ್ರ ಮಸ್ತು ಮೇಲೆ ಆಗ್ತದೆ ಅದರಿಂದ ಕೃಪಕ್ಕೆ ಆ ನೀರಿನ ಈ ಸನ್ನಿಧಿಗೆ ಹತ್ತಿರ ಬೈದೆ ಎಂಟಿ ನೀರಿನ ಕ್ಷಮೆ ಕೊಡು ಎಂಟಿ ಕ್ಷಮೆ ಕೊಡಲಿ ಎಂಟಿ ಕ್ಷಮೆ ಕೊಡಲಿ ಕುಟ್ಲದ ಕಾವೂರುಡು ಸಾಯಿ ಸಮೃದ್ಧಿ ಫ್ಯಾಮಿಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಗುರುವಾರ ಸತ್ಯನಾರಾಯಣ ಪೂಜೆದ ಒಟ್ಟುಗೂ ಉದಿಪನಾಂಡ್ ಕಟೀಲು ಅನಂತ ಪದ್ಮನಾಭ ಆಸರಣ್ಯರು ಹೋಟೆಲ್ ಉದ್ಯಮಿ ಸೌಂದರ್ಯ ರಮೇಶ್ ಪಾಲ್ದೆತ್ತೊಂಡೆರು ಆನಂದ ರೈಬುಕ್ಕ ಭಾಸ್ಕರ ಆಳ್ವ ಇಂಚ ಸಾಯಿ ಸಮೃದ್ಧಿದ ಯಜಮಾನರು ಆಡಳಿತ ಪಾಲ್ದಾರರು ಕಿರಣ್ ರೈ ಲೋಹಿತ್ ರೈ ರಕ್ಷಿತ್ ಶೆಟ್ಟಿ ಪಾಲ್ದೆತ್ತೊಂಡೆರು ಕುಡ್ಲದ ಕಾವೂರುಡು ಪೆಟ್ರೋಲ್ ಪಂಪದ ಕೈತಲು ಗುರುವಾರ ಸಾಯಿ ಸಮೃದ್ಧಿ ಫ್ಯಾಮಿಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಉದಿಪನಗು ಅಟ್ಟಣಿ ಮಲ್ತದಿತ್ತೆರ ಉದಿಪನಡ್ದು ದುಂಬತ್ತ ಕಟೀಲು ಅನಂತ ಪದ್ಮನಾಭ ಆಸರಣ್ಯರ ಇತ್ತದು ಶ್ರೀ ಸತ್ಯನಾರಾಯಣ ಪೂಜೆ ನಡಪಾಯಿರೋ ಆಸರಣ್ಯರು ಇತ್ತದು ಬಿನ್ನೆರ್ನ ಸೇರಿಗೆಡು ತುಡರ್ ಪೊತ್ತಾದು ಸಾಯಿ ಸಮೃದ್ಧಿ ಬಾರ್ ಅಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ದ ಉದಿಪನಾಂಡ್ ಅನಂತ ಪದ್ಮನಾಭ ಆಸರಣ್ಯರು ಆಶೀರ್ವಚನ ಕೊರ್ದು ಒರಿಯೊರಿಯಡ ಒಂಜೊಂಜಿ ನಮೂನೆದ ಸಾಧನೆ ಚಿಂತನೆ ಒಪ್ಪುಂಡು ಕೃಷಿ ಮಲ್ಪುನಾಯಡ ಕೃಷಿತ ಸಾಧನೆ ವ್ಯವಹಾರದಾಯಡ ಬೇರದ ಸಾಧನೆ ಒಪ್ಪುಡು ಆಂಡ ಮಾತಿರೆಲ್ಲ ಒಟ್ಟು ಸೇರಾದು ಯೋಜನೆ ಮಲ್ಪುನಾತ್ ಸಾಧನೆ ಚಿಂತನೆ ಒಪ್ಪುಜಿ ನಿಯಂತ್ರಣ ಮಲ್ಪುನಕಲು ಬೋಡು ಸರಿ ತಪ್ಪುನು ನಿರ್ಧಾರ ಮಲ್ಪುನ ಯಜಮಾನೆ ಬೋಡು ಕೆಲಸ ವ್ಯವಹಾರಡು ನಿರ್ಮಲ ಮುಖ್ಯ ಅಂದು ಪಂಡಿನ ಆಸರಣ್ಯರು ಸಂಸ್ಥೆಗೂ ಎಡ್ಡೆಪ್ಪು ಬಯಕೀರ ಐಕ್ಯಮತ್ಯಂ ಭವೇದೇಶಾಂ ಬ್ರಾಹ್ಮಣಾಯ ಮನೀಷಿನಾಂ ನಿರ್ವೈರದಾಚದಾಯತ್ವಂ ಸಂಘೇ ಶಕ್ತಿ ಕಲೋಯಿಗೆ ನಮ್ಮ ಒಂಜಿಂದ ಪ್ರತಿಯವರಿಲ್ಲ ಒಂದು ಎನ್ನ ಸಂಸ್ಥೆ ಅಂದ ಪ್ರತಿಯವರ ಬೆನ್ನಿಯಿಂದ ಅಂಡ ಆ ಸಂಸ್ಥೆ ಬೆಳಕು ನೆಟ್ಟು ಕೆಲಸದಾಯಲ ಯಜಮಾನಲ ಆಯಿತು ಒಂದು ಮ್ಯಾನೇಜರ್ಲ ಪ್ರತಿಯವರಿಲ್ಲ ಒಂದು ಎಂಕಲ ಸಂಸ್ಥೆ ಅಂತ ಬಂದು ಬೆಳೆಯರಡ ಆ ಕೊಳ್ಳ ಆಯ್ತು ಬೆಳೆಪೇರು ಅಂಚನೆ ಯಜಮಾನಲ ಬೆಳೆಪೇರು ಆ ಯಜಮಾನ ಬೆಳೆಯರಡ ಸಮಾಜ ಎಲ್ಲ ಬೆಳೆಪೋದು ಈ ರೀತಿದ ಒಂದು ಕಲ್ಪನೆ ಇದಾಡ್ದ ಒಂದು ಗುರುಕುಲ ಆಯ್ತನೋ ಸಾಯನೋ ಆರ್ನ ಉದಾಹರಣೆ ಉದಾಹರಣೆ ಐಕೆ ಸಮೃದ್ಧಿಯಿಂದ ಸೇರಿಸಾದರು ಆರ್ನ ಅನುಗ್ರಹದವರ ಅಂಜನೆ ಮಾತ ದೇವನ್ನಾಗ್ನ ಅನುಗ್ರಹದವರ ಈ ಒಂದು ಸಂಸ್ಥೆ ಬೆಳೆಗಳು ಕಿರಣ್ ರೈ ಪಾತಿರ್ದು ನೂತಾಯಿ ವೇಡ್ದು 200 ಜನ ಸೇರುನ ಲೇಸ್ಗ್ ಸಭಾಂಗಣ ಉಂಡು ತಿರ್ಗಾಟಗು ಬರ್ಪುನಕ್ಲಿಗು ಬೋಡಾಯಿನ ಎಡ್ಡೆ ರುಚಿತ ನಿರ್ಮಲದ ತೆನಸು ಒದಕಾಂಡು ಮಾತಿರ್ನಲ ಸಾಕಾರ ಬೋಡು ಉಂದು ಆರ್ಪಂಡೆರೋ ಈ ಕರಾವಳಿಯ ಜನರಿಗೆ ಈ ಕರಾವಳಿಯ ಶೈಲಿಯ ಎಲ್ಲ ರೀತಿಯ ಫುಡ್ಗಳು ಸಿಗುವಂಥ ಒಂದು ಎಲ್ಲ ಫ್ಯಾಮಿಲಿ ಕುಟುಂಬದವರೆಲ್ಲ ಕೂತ್ಕೊಂಡು ಸೇವಿಸುವಂಥ ಒಂದು ರೂಫ್ ಟಾಪ್ನ ಒಂದು ವ್ಯವಸ್ಥೆಯನ್ನು ಈಗಾಗಲೇ ನಾವು ವ್ಯವಸ್ಥೆ ಮಾಡಿದ್ದೇವೆ. ಈ ಕರಾವಳಿಯ
ಹಾಗೂ ಹೊರಗಿಂದ ಬಂದಂಥ ಎಲ್ಲ ಪ್ರವಾಸಿಗರಿಗೆ ಒಂದು ಎಲ್ಲ ರೀತಿಯ ಒಂದು ರೆಸ್ಟೋರೆಂಟ್ನಲ್ಲಿ ಯಾವ್ಯಾವ ರೀತಿಯ ವ್ಯವಸ್ಥೆಗಳು ಬೇಕು ಅಂಥ ಎಲ್ಲ ವ್ಯವಸ್ಥೆಗಳನ್ನು ರುಚಿಯಾದ ಹಾಗೂ ಭಾಳ ನೀಟ್ನೆಸ್ಗೂ ಹೆಚ್ಚಿನ ಒಂದು ಒತ್ತು ಕೊಟ್ಟು ಪ್ರತಿಯೊಬ್ಬ ಗ್ರಾಹಕರಿಗೂ ಇಷ್ಟವಾಗುವಂಥ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಎಲ್ಲ ಜನರ ಸಹಕಾರ ಇನ್ನಷ್ಟು ನಮ್ಮ ಈ ಸಂಸ್ಥೆಗೆ ಸಿಗಬೇಕಂತ ಈ ಮೂಲಕ ನಿಮ್ಮಲ್ಲಿ ಎಲ್ಲರಲ್ಲೂ ವಿನಂತಿಸ್ತಾ ಇದ್ದೇನೆ. ಹೋಟೆಲ್ ಉದ್ಯಮಿ ಸೌಂದರ್ಯ ರಮೇಶ್, ಸಾಯಿ ಸಮೃದ್ಧಿದ ಯಜಮಾನರು ಆನಂದ ರೈ ಬೊಕ್ಕ ಭಾಸ್ಕರ ಆಳ್ವ, ಆಡಳಿತ ಪಾಲ್ದಾರರು ಅಂಚನೆ ಬಜಾಲು ಕಾವು ಬೈಲ್ ಪಂಚಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಗುರ್ಕಾರರು ಕಿರಣ್ ರೈ ಅಂಚನೆ ಕೂಡ ಇರುವೇರು ಪಾಲ್ದಾರರು ಲೋಹಿತ್ ರೈ ಬೊಕ್ಕ ರಕ್ಷಿತ್ ಶೆಟ್ಟಿ, ಕುಟುಂಬ ವರ್ಗದಕುಲು ಬಂಧುಲು ದೋಸ್ತಿಲು ಉದಿಪನಾಲೇಸು ಬೊಕ್ಕ ಶ್ರೀ ಸತ್ಯನಾರಾಯಣ ಪೂಜೆಡು ಪಾಲ್ದೆತೊಂಡೆರು. ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಟೆಕ್ಸ್ಟ್ ಬುಕ್ 4th ಸೆಮ್ ಬೊಕ್ಕ ಇಂಟರ್ನ್ಯಾಷನಲ್ ಟ್ರೇಡ್ ಟೆಕ್ಸ್ಟ್ ಬುಕ್ 4th ಸೆಮ್ ಇಂಚ ಕುಡ್ಲದ ಸಿಂಚನ ಮಲ್ಟಿಪರ್ಪಸ್ ಸೌಹಾರ್ದ ಕೋಆಪರೇಟಿವ್ ಲಿಮಿಟೆಡ್ ಸಿಂಚನ ಯೂನಿವರ್ಸಲ್ ಪಬ್ಲಿಕೇಶನ್ 2 ಬುಕ್ಲೇನು ಅಚ್ಚಿ ಮಲ್ತದಿತ್ತದು. ಅವು ಬುಧವಾರ ಕುಡ್ಲಡು ಬುಡುಗಡೆ ಆಂಡ ಗೌತಮ್ ಪೈ ಬೊಕ್ಕ SS ನಾಯಕ್ ಈ 2 ಬುಕ್ಲೇನು ಬುಡುಗಡೆ ಮಲ್ತಿರೋ. ಕುಡ್ಲದ ಸಿಂಚನ ಮಲ್ಟಿಪರ್ಪಸ್ ಸೌಹಾರ್ದ ಕೋಆಪರೇಟಿವ್ ಲಿಮಿಟೆಡ್ ಸಿಂಚನ ಯೂನಿವರ್ಸಲ್ ಪಬ್ಲಿಕೇಶನ್ಸ್ ನೀಲಿಟ್ಟು ಅಚ್ಚಿಮಲ್ಪೈನ 2 ಬೂಕ್ಲೆನ ಬುಡುಗಡೆ ಲೇಸು ಬುಧವಾರ ಕೊಡಿಯಲ್ ಬೈಲ್ದ ಇಬ್ರೋಸ್ ಕಾಂಪ್ಲೆಕ್ಸ್ ನಡೆತಂಡ. ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಟೆಕ್ಸ್ಟ್ ಬುಕ್ 4th ಸೆಮ್ BN ವಾಷಿಂಗ್ಟನ್ DC USA ಎಕ್ಸಿಕ್ಯೂಟಿವ್ ವರ್ಲ್ಡ್ ಬ್ಯಾಂಕ್ ದ CA ಗೌತಮ್ ಪೈ ಬೊಕ್ಕ ಇಂಟರ್ನ್ಯಾಷನಲ್ ಟ್ರೇಡ್ ಟೆಕ್ಸ್ಟ್ ಬುಕ್ 4th ಸೆಮ್ BComನು ICAI ಕುಡ್ಲದ ಈ ದುಂಬದ ಗುರ್ಕಾರ್ಯರು ಹಿರಿಯ ಲೆಕ್ಕ ಪರಿಶೋಧಕರು SS ನಾಯಕ್ ಬುಡುಗಡೆ ಮಲ್ತಿರೋ. ಬೂಕ್ಲಿನ ಬಗೆಟು SS ನಾಯಕ್ ಬೊಕ್ಕ ಗೌತಮ್ ಪೈ ವಿಮರ್ಶೆ ಮಲ್ತಿರೋ. This book lays a very solid foundation for anyone wanting to know anything about international economics or anything about the international trade, because we keep hearing quite a bit recently about these topics everywhere. I congratulate both the authors for this great initiative, and I would like to read a lot because I heard that they already written quite a lot of books on these topics, and the way of their writing is in such a way that anybody can easily understand. And once if they go through this book, I think they can definitely score very good marks, and they can, rather than score, they can be proficient in the they can achieve proficiency in the subject. Last, while studying, students how they should study. Subhashitakara explains, Acharyat padam adatte, padam shishyaha swamedhaya, padam sabbrahmacharibhyaha, padam kalakramena cha. That means 25% one should learn from the teacher or guru. Acharyat padam adatte. Next to 25%, Shishyaha Swamedhaya, that is self-study. All these books in depth they should study. ಕೆನರಾ ಬ್ಯಾಂಕ್ದ ನಿವೃತ್ತ ಜನರಲ್ ಮ್ಯಾನೇಜರ್ ಬಾಲಚಂದ್ರ ರಾವ್, ಕುಡ್ಲಾ ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರೊಫೆಸರ್ ಶ್ರೀಪತಿ ಕಲ್ಲುರಾಯ, ವಿಶ್ವವಿದ್ಯಾನಿಲಯದ ಡಾಕ್ಟರ್ ಜಯವಂತ್ ನಾಯಕ್, KSSF ಕೋಆಪರೇಟಿವ್ ಲಿಮಿಟೆಡ್ದ ಡಿವಿಷನಲ್ ಆಫೀಸರ್ ಗುರುಪ್ರಸಾದ್, ಡಾಕ್ಟರ್ BD ಪೈ, ರಕ್ಷಿತಾ ಪಾಲ್ದೆತೊಂಡೆರೋ. ಬ್ರಹ್ಮಾವರಡು ವಿಶಾಲ ಗಾಣಿಗ ಪನ್ಪುನರೇನು ಕೆರ್ನ ಕೇಸ್ಗೆ ಸಂಬಂಧಪಟ್ಟದು ಬ್ರಹ್ಮಾವರದ ಉಪ್ಪಿನಕೋಟೆ ಕುಮ್ರಗೋಡು ಫ್ಲಾಟ್ಗೆ ಪಡ್ಡೆ ವಲಯದ IGP ದೇವಜ್ಯೋತಿ ರೇ ಅಧಿಕಾರಿಲಿನ ಒಟ್ಟುಗೂ ಭೇಟಿ ಕೊರ್ದು ವಿಷಯ ಪಿಂದೊಂಡೆರ. ಜಿಲ್ಲಾ SP ವಿಷ್ಣುವರ್ಧನ್, ಹೆಚ್ಚಿಗೆ SP ಕುಮಾರಚಂದ್ರ ಇಂಚ ಒಡಿಪು ಜಿಲ್ಲೆದ ಪೊಲೀಸ್ ಅಧಿಕಾರಿಗಳು ಒಟ್ಟಿಗಿತ್ತೆರು. ಒಡಿಪು ಜಿಲ್ಲೆದ ಬ್ರಹ್ಮಾವರಡು ವಿಶಾಲ ಗಾಣಿಗ ಪನ್ಪುನರೆನು ಕೆರ್ನ ಕೇಸ್ಗೆ ಸಂಬಂಧಪಟ್ಟದು ಬ್ರಹ್ಮಾವರದ ಉಪ್ಪಿನಕೋಟೆ ಕುಮ್ರಗೋಡು ಫ್ಲಾಟ್ಗೆ ಪಡ್ಡೈ ವಲಯದ IGP ದೇವಜ್ಯೋತಿ ರೇ ಭೇಟಿ ಕೊರ್ದು ಸಂಗತಿ ಪಿಂದೊಂಡೆರು. ಈ ಪುರ್ತುಡು ಜಿಲ್ಲಾ SP ವಿಷ್ಣುವರ್ಧನ್, ಹೆಚ್ಚಿಗೆ SP ಕುಮಾರಚಂದ್ರ, DYSP ಸದಾಶಿವ ನಾಯಕ್, ಬ್ರಹ್ಮಾವರ ಸರ್ಕಲ್ ಇನ್ಸ್ಪೆಕ್ಟರ್ ಅನಂತ ಪದ್ಮನಾಭ, ಒಡಿಪುದ ಇನ್ಸ್ಪೆಕ್ಟರ್ ಪ್ರಮೋದ್ ಕುಮಾರ್, ಬ್ರಹ್ಮಾವರ ಸ್ಟೇಷನ್ ಅಧಿಕಾರಿ ಗುರುನಾಥ ಹಾದಿಮನಿ ಒಟ್ಟಿಗಿತ್ತೆರು. ತನಿಖೆದ ಹಂತೊಡುಪು ನೀಡಿದವ್ರ ಈ ಬಗೆಟು ಒವ್ವೇ ವಿವರ ಕೊರ್ಪುಜಿಂದು SP ಪಂಡೆರ. 2 ದಿನೊಡ್ದುಂಬು ಕಂಟೆಲುಗು ವಯರ್ ಬಗೆತದು ತೀರ್ನ ಸ್ಥಿತಿಟು ವಿಶಾಲ ಗಾಣಿಗೆರ್ನ ಪುಣ ಫ್ಲಾಟ್ ತೋಜದಿತ್ತಂಡ. ಈ ಕೇಸ್ದ ತನಿಖೆಗೂ 4 ಕೂಟ ಕಟ್ಟದಿರ.
ಯುಪಿಎ ಸರ್ಕಾರದಿಂದ ಸರ್ಕಾರಿ ಸಂಘಲಿನ ಲಾಭಾಂಶಗೂ ಆದಾಯ ತೆರಿಗೆ ಪಾಡಿನ ಕ್ರಮ ಜಾರಿಡುಂಡು ಮುಂದೇನು ದೆತ್ತು ಪಾಡ್ದು ಸದಸ್ಯರಿಗೆ ಹೆಚ್ಚಿಗೆ ಡಿವಿಡೆಂಟ್ ಕೊರಿಯರೆ ಕೇಂದ್ರ ಮಂತ್ರಿಯರಿಗೆ ಮಿನ್ನೈತೊನ್ನುವಂದು ರಾಜ್ಯದ ಸಹಕಾರ ಮಂತ್ರಿ ಎಸ್.ಟಿ. ಸೋಮಶೇಖರ ಪಂತೆರ ಬುಧವಾರ ಕುಡ್ಲಡು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ ರೈತ ಸ್ಪಂದನಾ ಕಾರ್ಯಕ್ರಮದ ಬೊಕ್ಕ 6 ಸುದ್ದಿಕೂಟಡು ಪಾತಿರಿಯರು. ರಾಜ್ಯದ ಸಹಕಾರ ಮಂತ್ರಿ ಎಸ್.ಟಿ. ಸೋಮಶೇಖರ್ ಬುಧವಾರ ಕುಡ್ಲಗ್ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ ರೈತ ಸ್ಪಂದನಾ ಕಾರ್ಯಕ್ರಮಟ್ಟು ಪಾಲ್ದೆತ್ತೊಂದು ಸುದ್ದಿಕೂಟ ನಡಪಾಯಿರು. ಸಹಕಾರ ಕ್ಷೇತ್ರದ ಇಡೀ ಸುಧಾರಣೆಗೆ ಕೇಂದ್ರ ಸರ್ಕಾರ ಸಹಕಾರ ಇಲಾಖೆಯನ್ನು ಹೊಸತಾದ ಮಲ್ದಂಡ ಹೊಸ ಸಹಕಾರ ಸಮಿತಿ ರಾಜ್ಯದ ಪಾಕ ಸಮಸ್ಯೆನ ಸವಾಲಿನ ಬಗೆಟ್ ಕೇಂದ್ರ ಮಂತ್ರಿ ಅಮಿತ್ ಶಾರಿಗೆ ಭೇಟಿ ಮಲ್ತದು ಭಿನ್ನೈತೊನ್ನ ಓಲೆ ಕೊರ್ಪುಂಡು. ಯುಪಿಎ ಸರ್ಕಾರದಿಂದ ಸಹಕಾರಿ ಸಂಘಲಿನ ಲಾಭಾಂಶಗೂ ಆದಾಯ ತೆರಿಗೆ ಪಾಡಿನ ಕ್ರಮ ಜಾರಿಯುಂಡು ಮುಂದೇನು ದೆತ್ತು ಪಾಡ್ದು ಸದಸ್ಯರಿಗೆ ಹೆಚ್ಚಿಗೆ ಡಿವಿಡೆಂಟ್ ಕೊರಿಯರೆ ಅವಕಾಶ ಮಲ್ತು ಕೊರಿಯರೆ ಮಂತ್ರಿಯರಿಗೂ ಕೇಂಡೋನ್ವ ನಬಾರ್ಡ್ ನಿಯಮಲಿನ ತಿದ್ದೆರ್ಲ ಚರ್ಚೆ ಮಲ್ಪುಣುಂದು ಮಂತ್ರಿಯರು ಪಂಡಿರ. ಅಫೆಕ್ಸ್ ಬ್ಯಾಂಕ್ ಡಿಸಿಸಿ ಬ್ಯಾಂಕ್ ಮೊಕ್ಕ 5,400 ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕ್ಲೆಗ್ ಒಂದೇ ರೂಪದ ಸಾಫ್ಟ್ವೇರ್ ಪಾಡೆರೆ ಕ್ರಮ ದೆತ್ತೊಂದುಂಡು. ಸಹಕಾರ ಕ್ಷೇತ್ರದ ಸುಧಾರಣೆಗೆ ಡಿಲ್ಲಿಗೆ ನಿಯೋಗ ಕೊನುಪುಣುಂದು ಮಂತ್ರಿ ಎಸ್.ಟಿ. ಸೋಮಶೇಖರ್ ಪಂಡಿರ. ಸಹಕಾರ ಸಂಸ್ಥೆಗಳು ಸಹಕಾರಿಗಳಿಂದಲೇ ಬೆಳೀತಕ್ಕಂಥ ಸರ್ಕಾರ ಶೇರ್ ಇಲ್ಲೇ ಇದ್ರೂ ಸಾರ್ವಜನಿಕರಿಂದ ಶೇರನ್ನು ಪಡೆದು ಸಾರ್ವಜನಿಕರಿಗೆ ಸಾಲವನ್ನು ಕೊಡುವ ಮುಖಾಂತರ ಇದರಲ್ಲಿ ಬಂದಂತಲ್ಲಿ ಸ್ವಲ್ಪ ಲಾಭವನ್ನು ಮಾಡ್ತಕ್ಕಂಥದ್ದು, ಆ ಸಂಬಂಧಪಟ್ಟಂಥ ಬ್ಯಾಂಕ್ನ ಮೇಂಟೈನ್ ಮಾಡ್ತಕ್ಕಂಥದ್ದು, ಸ್ಯಾಲರೀಸ್ ಇರ್ಬೋದು, ಈ ಥರ ಸಹಕಾರ ಸಂಸ್ಥೆಗಳ ಸಹಕಾರಿಗಳಿಂದಲೇ ಬೆಳೀತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಈ ಇನ್ಕಮ್ ಟ್ಯಾಕ್ಸ್ ಇದರಿಂದ ತೊಂದರೆ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಅದನ್ನು ಬಗೆಹರಿಸಿ ಹಿಂದೆ ಯಾವ ಥರ ಇತ್ತು, ಹಿಂದೆ ಇನ್ಕಮ್ ಟ್ಯಾಕ್ಸ್ ಇರಲಿಲ್ಲ, ಈಗ ಇನ್ಕಮ್ ಟ್ಯಾಕ್ಸ್ನ ಸಹಕಾರ ಸಂಸ್ಥೆಗಳಿಗೆ ತರ್ತಕ್ಕಂಥದ್ದಕ್ಕೆ ಚಾಲನೆ ಆಗಿದೆ. ಎರಡು ಪ್ರಮುಖ ಅಂಶ ಇಟ್ಕೊಂಡು ನಾವು ಮೆಮೊರಂಡಮ್ ಕೊಟ್ಟು ಕೇಳ್ತಕ್ಕಂಥದ್ದಕ್ಕೆ ಮಾಡ್ತೀವಿ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ ಗುರ್ಕಾರ್ಯರು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್, ರಾಜ ಅಫೆಕ್ಸ್ ಬ್ಯಾಂಕ್ ಗುರ್ಕಾರ್ಯರು ಶಾಸಕರಾದ ಬೆಳ್ಳಿ ಪ್ರಕಾಶ್ ಸುದ್ದಿ ಕುಟೊಡಿತ್ತೆರ. ಇತ್ತೆ ಕುಡೂರೇನಿತ ಮಲ್ಲ ಸುದ್ದಿಲು ಬಾರಿ ಬರ್ಸಗೂ ದಕ್ಷಿಣ ಕನ್ನಡ ಜಿಲ್ಲೆಡು ಒಂಜಿ ಇಲ್ಲಿಡಿ ಬೊಕ್ಕ ಎನ್ಮ ಇಲ್ಲಲೆಗೂ ಒಂತೊಂತೆ ನಷ್ಟ. ಒಡಿಪು ಜಿಲ್ಲೆಡು ಬಾರಿ ಬರ್ಸ ಕಟಪಾಡಿ ವಿಶ್ವನಾಥ ದೇವಸ್ಥಾನದಲ್ಪ ಪಿರಾಕದ ಮರ ಮಗರ್ದು ಬಾರಿ ನಷ್ಟ. ಬ್ರಹ್ಮಾವರಡು ವಿಶಾಲ ಗಾಣಿಗೆ ರೇಣುಕೇರ್ನ ಬಗೆಟ್ ಬಾರಿ ತನಿಖೆ. ಉಪ್ಪಿನಕೋಟೆ ಕುಮ್ರಗೋಡು ಫ್ಲಾಟ್ಗೂ ಪಟ್ಟೈ ವಲಯದ ಐಜಿಪಿ ದೇವಜ್ಯೋತಿ ರೇ ಭೇಟಿ. ಸಿಂಚನಾ ಯೂನಿವರ್ಸಲ್ ಪಬ್ಲಿಕೇಶನ್ಸ್ ನಿಲೆಟ್ಟು ಕುಡ್ಲಡು ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಟೆಕ್ಸ್ಟ್ ಬುಕ್ 4th ಸೆಮ್ ಬೊಕ್ಕ ಇಂಟರ್ನ್ಯಾಷನಲ್ ಟ್ರೇಡ್ ಟೆಕ್ಸ್ಟ್ ಬುಕ್ 4th ಸೆಮ್ ಬುಕ್ಲೆನ ಬಿಡುಗಡೆ. ಕುಡ್ಲದ ಕಾವರುಡು ಸಾಯಿ ಸಮೃದ್ಧಿ ಫ್ಯಾಮಿಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಉದಿಪನ ಉರ್ವದ ಚಿಲಿಂಬಿಡು ಮಂಗಳೂರು ಸೈಕಲ್ ಕಂಪನಿದ ಹೊಸ 2ನೇ ಶಾಖೆ ಸುರು. ಇಡೆಗ್ ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನ ಎಲ್ಲ ಇತೇ ಪೊರ್ತುಗೂ ನಮ್ಮ ಕುಡ್ಲ ತುಳು ವಾರ್ತೆಲು ಸುಲ್ಮೇಲು.